ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ 2014ರಲ್ಲಿ ಅದೊಂದು ಕಲ್ಪನೆ ಮೂಡಿ ಬಂತು. ಪ್ರತಿ ವರ್ಷ ನಮಗೆ 200 ಕೋಟಿ ಅನುದಾನವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತದೆ. ಸ್ಮಾರ್ಟ್ ಸಿಟಿ ವತಿಯಿಂದ 37 ಬೆಡ್ಡಿದ್ದು ICU ಅನ್ನು 21 ದಿವಸದಲ್ಲಿ ನಾವು ಪೂರ್ಣಗೊಳಿಸಿ ಅವರಿಗೆ ಹಸ್ತಾಂತರ ಮಾಡಿದ್ದೇವೆ. ಜೊತೆಗೆ ಸಿಟಿಯಲ್ಲಿ 5 ಕಡೆ ಎನ್ವೈರನ್ಮೆಂಟಲ್ ಸೆನ್ಸರ್ ಅಳವಡಿಸಿದ್ದೇವೆ. ಕಾಸ್ಟ್ ಜಾಸ್ತಿ ಆಗ್ತದೆ, ಅಷ್ಟು ಕಾಸ್ಟಿನ ಒಂದು ಬಸ್ ಶೆಲ್ಟರ್ ನಮಗೆ ಅಗತ್ಯ ಇದೆಯೇ? ಕೃತಕ ನರಿ ಬಂದರೆ ಸ್ಮಾರ್ಟ್ ಸಿಟಿಯಲ್ಲಿ ಮುಳುಗೋಗಿದೆ. ಇದು ಬರೀ 8 ವಾರ್ಡಿಗೆ ಮಾತ್ರ ಸೀಮಿತವಾಗಿದೆ. ಒಂದು ಸ್ಮಾರ್ಟ್ ಸಿಟಿಯ ಮೂಲಕ ಒಂದು ಮಾಡೆಲ್ ಆಗಿ ತೋರಿಸಬೇಕಾಗಿದೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು ಮತ್ತು ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯೂಸ್ ಟೈಮ್ ಇಂದಿನ 7ನೇ ಸಂಚಿಕೆಯಲ್ಲಿ ಮಂಗಳೂರು ನಗರ ವೇಗವಾಗಿ ನಡೆಯುತ್ತಿದೆ. ಇದರಿಂದಾಗಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಪಡಿಸಬೇಕಾಗಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಮೂಲಕ ಅಭಿವೃದ್ಧಿ ಕಾರ್ಯ ವೇಗವಾಗಿ ನಡೆಯುತ್ತಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಒಟ್ಟು ಚಿತ್ರಣ ನೀಡಲು ಇವತ್ತು ನಮ್ಮ ಜೊತೆ ಮಂಗಳೂರು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಮೊಹಮ್ಮದ್ ನಾಜೀರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಲಾಕ್ಡೌನ್ ಇಂದಾಗಿ ನಿಮ್ಮ ಕೆಲಸಕ್ಕೂ ಹಾಗೂ ಸ್ಮಾರ್ಟ್ ಸಿಟಿ ಯೋಜನೆಯ ಕಾಮಗಾರಿಗಳಿಗೆ ಯಾವ ರೀತಿ ಅಡಚಣೆ ಉಂಟಾಗಿದೆ? ತಮಗೆಲ್ಲ ಗೊತ್ತಿದೆ, ಲಾಕ್ಡೌನ್ನಿಂದಾಗಿ ನಮಗೆ ಒಂದು ಏನಿದೆ ಅಂತ ಹೇಳಿದ್ರೆ ಒಂದು ಪ್ರಪಂಚದ ಚಿತ್ರಣನೇ ಬದಲಾಗಿದೆ. ಮೊದಲು ನಾವು ಯಾವ ವ್ಯವಸ್ಥೆಯಲ್ಲಿ ಇದ್ದೀವೋ ಈಗ ಈ ಒಂದು ಕೊರೋನಾದ ಲಾಕ್ಡೌನ್ ಇರ್ಬೋದು, ಆಫ್ಟರ್ ದ ಲಾಕ್ಡೌನ್ ಇರ್ಬೋದು, ಒಟ್ಟಾರೆಯಾಗಿ ನಮ್ಮ ಒಂದು ಬದುಕಿನ ಚಿತ್ರಣವೇ ಅಂದರೆ ನಾವು ಡೈಲಿ ನಡ್ಕೊಳ್ಳೋ ವ್ಯವಸ್ಥೆಯೇ ಒಂದು ರೀತಿಯಾಗಿ ಬದಲಾಗಿದೆ. ಖಂಡಿತವಾಗಿಯೂ ಸ್ಮಾರ್ಟ್ ಸಿಟಿಗೂ ಕೂಡ ಇದರ ಒಂದು ಬಿಸಿ ಕೂಡ ತಟ್ಟಿದೆ. ನಮ್ಮಲ್ಲಿ ಏನು ಕೊರೋನಾಗಿಂತ ಪೂರ್ವವಾಗಿ ಅಂದರೆ ಜನವರಿ ಫೆಬ್ರವರಿಯಲ್ಲಿ ಸ್ಮಾರ್ಟ್ ಸಿಟಿಯ ಯೋಜನೆಯ ಕಾಮಗಾರಿಗಳು ಬಹಳ ವೇಗವಾಗಿ ತ್ವರಿತವಾಗಿ ನಡೀತಾ ಇತ್ತು. ಈ ಒಂದು ಕೊರೋನಾದ ನಂತರ ಲಾಕ್ಡೌನು ಮತ್ತು ಅದರ ನಂತರ ಎಸ್ಪೆಷಲಿ ನಮಗೆ ಈ ಇನ್ಫ್ರಾಸ್ಟ್ರಕ್ಚರ್ನ ಏನು ಕಾಮಗಾರಿಗಳಿಗೆ ಮುಖ್ಯವಾಗಿ ಏನು ಕಾರ್ಮಿಕರ ಕೊರತೆ ಬಹಳ ತೀವ್ರತರವಾಗಿ ಸಮಸ್ಯೆ ಆಗಿದೆ ಮತ್ತು ಇದು ನಮ್ಮ ಕಾಮಗಾರಿಯ ಒಂದು ಪ್ರಗತಿಯಲ್ಲಿ ಕೂಡ ಎದ್ದು ಕಾಣುತ್ತಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಕಾಮಗಾರಿ ಎಷ್ಟು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಮತ್ತು ಉದ್ದೇಶ? ಸ್ಮಾರ್ಟ್ ಸಿಟಿ ಅನ್ನುವಂಥ ಒಂದು ಹೊಸ ಕಲ್ಪನೆ ನಮ್ಮದು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ 2014ರಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ ಬಂದ ಕೂಡಲೇ ಅದೊಂದು ಕಲ್ಪನೆ ಮೂಡಿ ಬಂತು. 2015ರಲ್ಲಿ ಈ ಒಂದು ಸ್ಮಾರ್ಟ್ ಸಿಟಿ ಅನ್ನುವಂಥ ಕಾನ್ಸೆಪ್ಟ್ ಬಂತು. ನಂತರ ಅದರಲ್ಲಿ ಸುಮಾರು 100 ನಗರಗಳನ್ನು ಈ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಸಿಟಿಸನ್ ಏನು ಸ್ಮಾರ್ಟ್ ಸಿಟಿ ಚಾಲೆಂಜ್ ಅನ್ನುವಂಥ ಒಂದು ವ್ಯವಸ್ಥೆ ಕೂಡ ಬಂತು. ಅದರ ಪ್ರಕಾರ ಪ್ರಥಮ ಹಂತದಲ್ಲಿ 20 ನಗರಗಳು, ದ್ವಿತೀಯ ಹಂತದಲ್ಲಿ 40 ನಗರಗಳು, ಮೂರನೇ ಹಂತದಲ್ಲಿ ಮತ್ತೆ 40 ನಗರಗಳನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಆಯಿತು. ಈ ವ್ಯವಸ್ಥೆಯಲ್ಲಿ ನಾವು ಪ್ರಥಮ ಹಂತದಲ್ಲಿ ಮಂಗಳೂರು ನಗರ ಆಯ್ಕೆ ಆಗಲಿಲ್ಲ. ಎರಡನೇ ಹಂತದಲ್ಲಿ ಮಂಗಳೂರು ನಗರ ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಸೆಪ್ಟೆಂಬರ್ 2014ರಲ್ಲಿ ಆಯ್ಕೆ ಆಯಿತು. ತದನಂತರ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅಂತ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಹೇಳಿ, ಅಂದರೆ ಇದು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಒಂದು ಕಂಪನಿ ಆ್ಯಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿರುವಂಥ ಒಂದು ಸಂಸ್ಥೆ. ಇದು ಏಪ್ರಿಲಲ್ಲಿ ಈ ಒಂದು ನಮ್ಮ ಕಂಪನಿ ಪ್ರಾರಂಭ ಆಯಿತು. ಮೇ 2017ರಲ್ಲಿ ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿರುವ ಕಾಮಗಾರಿಗಳು ಅಥವಾ ಕಾರ್ಯಕ್ರಮಗಳನ್ನು ಒಂದು ರೂಪುರೇಷೆಗಳನ್ನು DPR ತಯಾರಿಸಲು ಒಂದು PMC ಕೂಡ ಒಂದು ಮೇಯಲ್ಲಿ ಟೆಂಡರ್ ಮೂಲಕ ಅಸ್ತಿತ್ವಕ್ಕೆ ಬಂತು. ಸೊ ಅಲ್ಲಿಂದ ನಂತರ ಈ ಒಂದು ಕಾಮಗಾರಿಗಳಿಗೆ ಒಂದು ಚಾಲನೆ ದೊರೆಯಿತು ಅಂತ ಹೇಳ್ಬೋದು. ತಾವು ಹೇಳಿದಾಗೆ ಈ ಸ್ಮಾರ್ಟ್ ಸಿಟಿ ಎನ್ನುವಂಥದ್ದು, ಸ್ಮಾರ್ಟ್ ಸಿಟಿ ಅಂದರೆ ಏನು ಅಂತ ನಾವು ಇವತ್ತು ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ದು ವೆಬ್ಸೈಟ್ ಆಗಿರ್ಬೋದು ಅಥವಾ ಗೂಗಲ್ಗೆ ಹುಡುಕಿದ್ರೆ ಸ್ಮಾರ್ಟ್ ಸಿಟಿ ಅಂತ ಹೇಳುವಾಗ ಅದಕ್ಕೆ ಒಂದು ಸ್ಪೆಸಿಫಿಕ್ ಆದಂಥ ಒಂದು ಡೆಫಿನೇಷನ್ ಇಲ್ಲ.
ಅದೇ ನಮ್ಮ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅಥವಾ ನಮ್ಮ ಕಂಪನಿಯಲ್ಲಿ ನಾವು ಏನು ಸ್ಮಾರ್ಟ್ ಸಿಟಿ ಅಂತ ಒಂದು ಇದರಲ್ಲಿ ಹೇಳಬೇಕು ಅಂತ ಹೇಳಿದರೆ, ಸ್ಮಾರ್ಟ್ ಸಿಟಿಯ ಮುಖ್ಯ ಉದ್ದೇಶ ಇಷ್ಟೇ. ಏನು ಅಂತ ಹೇಳಿದರೆ, ಒಂದು ಏನು ನಮ್ಮ ಸಿಟಿಯಲ್ಲಿ ಇರುವಂಥ ಏನು ಜನರಿದ್ದೆ ಅವರ ಒಂದು ಕ್ವಾಲಿಟಿ ಆಫ್ ಲೈಫನ್ನು ಇಂಪ್ರೂವ್ ಮಾಡುವಂಥದ್ದು. ಮೂಲಭೂತ ಅದನ್ನಂದರೆ ಕ್ವಾಲಿಟಿ ಆಫ್ ಲೈಫ್ ಹೇಗೆ ಇಂಪ್ರೂವ್ ಆಗ್ತದೆ ಅಂದರೆ, ಮೂಲಭೂತ ಸೌಕರ್ಯಗಳನ್ನು ಅಪ್ಗ್ರೇಡ್ ಮಾಡುವುದು. ಈಗೇನು ವ್ಯವಸ್ಥೆ ಇದೆ ಅದನ್ನು ಇನ್ನೂ ಉತ್ತಮವಾಗಿ ಬಲಪಡಿಸೋದು. ಅದರ ಜೊತೆಗೆ ಸಸ್ಟೈನಬಲ್ ಏನು ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ ಆ ವ್ಯವಸ್ಥೆಯನ್ನು ಕಲ್ಪಿಸುವುದು. ಮತ್ತು ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಈ ಒಂದು ಗುಡ್ ಗವರ್ನೆನ್ಸ್ ಅಂತ ಹೇಳುವಂಥದ್ದು ಇರ್ಬೋದು, ಅಥವಾ ನಮಗೆ ಒಂದು ಸೊಲ್ಯೂಷನ್ ಕೊಡುವ ಮೂಲಕ ನಗರದಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳನ್ನು ಇನ್ನೂ ಉತ್ತಮ ದರ್ಜೆಗೆ ಏರಿಸುವಂಥದ್ದು ಇದು ಮುಖ್ಯ ನಮ್ಮ ಒಂದು ಸ್ಮಾರ್ಟ್ ಸಿಟಿಯ ಒಂದು ಉದ್ದೇಶ ಆಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪ್ರತಿ ವರ್ಷ ಎಷ್ಟು ಅನುದಾನ ಬರುತ್ತದೆ? ನಾನು ಈಗಾಗಲೇ ಹೇಳಿದಾಗೆ ಮಂಗಳೂರು ನಗರಕ್ಕೆ ಸ್ಮಾರ್ಟ್ ಸಿಟಿ ಏನು ಯೋಜನೆ ಆಯ್ಕೆಯಾಗಿದೆ ಅದರ ಪ್ರಕಾರ ಒಂದು ಸ್ಮಾರ್ಟ್ ಸಿಟಿ ಪ್ರಪೋಸಲನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವ. ಅದರ ಪ್ರಕಾರ 2,000.72 ಕೋಟಿಯ ಯೋಜನೆ ಒಟ್ಟಾರೆಯಾಗಿ. ಇದರಲ್ಲಿ ಕೇಂದ್ರ ಸರ್ಕಾರದ 500 ಕೋಟಿ ಅನುದಾನ, ರಾಜ್ಯ ಸರ್ಕಾರದ 500 ಕೋಟಿ ಅನುದಾನ, ಅದರ ಜೊತೆಗೆ ಖಾಸಗಿ ಸಹಭಾಗಿತ್ವದ PPP ಪ್ರಾಜೆಕ್ಟ್ ಅಂತ ಹೇಳ್ತೇವೆ, ಅದು ಸುಮಾರು 773 ಕೋಟಿ, ಮತ್ತೊಂದು 227 ಕೋಟಿ ನಮಗೆ ಕನ್ವರ್ಜೆನ್ಸ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಅಂದರೆ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರದಿಂದ ಬೇರೆ ಬೇರೆ ಈಗ ಚಾಲ್ತಿಯಲ್ಲಿರುವ ಯೋಜನೆ, ಅದು ಅಮೃತ್ ಇರ್ಬೋದು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿದ ಯೋಜನೆಗಳಿರ್ಬೋದು, ನಗರೋತ್ಥಾನದ ಯೋಜನೆ, ಆ ಯೋಜನೆಯಲ್ಲಿ ನಾವು ಬಳಸುವಂಥ ಹಣವನ್ನು ಕೂಡ ಸೇರಿಸಿ ಒಟ್ಟಾರೆಯಾಗಿ 2,000.72 ಕೋಟಿಗೆ ನಾವು ಯೋಜನೆ ತಯಾರಿಸಿದ್ವು. ತಾವೀಗ ಹೇಳಿದ ಹಾಗೆ ಈ 500 ಕೋಟಿ ಏನು ಕೇಂದ್ರ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾಗಿ 500 ಕೋಟಿ ಕೊಡಬೇಕು. ಇದು ಪ್ರತಿ ವರ್ಷ ಕೇಂದ್ರ ಸರ್ಕಾರ 100 ಕೋಟಿ ಕೊಡಬೇಕು, ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ 100 ಕೋಟಿ ಕೊಡಬೇಕು. ಅಂದರೆ ಪ್ರತಿ ವರ್ಷ ನಮಗೆ 200 ಕೋಟಿ ಅನುದಾನವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರ್ತದೆ. ಕಾಮಗಾರಿಗೆ ಇಲ್ಲಿವರೆಗೂ ಅಂದಾಜು ಎಷ್ಟು ಹಣ ಖರ್ಚಾಗಬಹುದು? ಈಗಾಗಲೇ ಈ ಒಂದು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ ಸುಮಾರು 338 ಕೋಟಿ ರೂಪಾಯಿ ಅನುದಾನ ನಮಗೆ ಈಗಾಗಲೇ ಬಿಡುಗಡೆಯಾಗಿದೆ. ಅದರಲ್ಲಿ ಕೇಂದ್ರದ ಪಾಲು ಜಾಸ್ತಿ, 190 ಕೋಟಿ ರೂಪಾಯಿ ನಮಗೆ ಕೇಂದ್ರದಿಂದ ಬಂದಿದೆ, ಉಳಿದಂಥದ್ದು ರಾಜ್ಯದಿಂದ ಬಂದಿದೆ. ಸುಮಾರು ಇದುವರೆಗೆ ನಾವೊಂದು ಆಗಸ್ಟ್ ಎಂಡ್ವರೆಗೆ, ನನಗೆ ಸೆಪ್ಟೆಂಬರ್ದು ಇನ್ನೂ ಲೆಕ್ಕ ಸಿಗಬೇಕಾದ್ರೆ 115 ಕೋಟಿ ರೂಪಾಯಿ ಈಗನ್ನು ನಾವು ಬೇರೆ ಬೇರೆ ಈಗ ಕಾಮಗಾರಿಗಳಿರ್ಬೋದು, ಆಡಳಿತ ವೆಚ್ಚಕ್ಕೆ ಇರ್ಬೋದು, ನಮ್ಮ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಅವರ ಕನ್ಸಲ್ಟೆನ್ಸಿ ಫೀ ಇರ್ಬೋದು, ಈ ರೀತಿಯಾಗಿ ನಾವು ಇದುವರೆಗೆ ಸುಮಾರು 115 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿದ್ದೀವಿ. ಈಗ ಇನ್ನು ನಮಗೆ ಮಳೆಗಾಲ ಎಲ್ಲ ಈಗ ಮುಗಿತಾ ಬಂತು, ಇನ್ನೂ ಸ್ವಲ್ಪ ತ್ವರಿತಗತಿಯಲ್ಲಿ ನಮಗೆ ಅಡಚಣೆಗಳೆಲ್ಲ ಕಡಿಮೆ ಆಗ್ತದೆ, ಲೇಬರ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ಇನ್ನು ಸ್ವಲ್ಪ ಈ ಅಕ್ಟೋಬರ್ ತಿಂಗಳ ನಂತರ ಇದರ ಸ್ಪೀಡ್ ಜಾಸ್ತಿ ಆಗಿ ಇನ್ನು ವೆಚ್ಚಗಳು ಜಾಸ್ತಿ ಆಗುತ್ತೆ. ಕೋವಿಡ್-19ದಾಗಿ ಕೇಂದ್ರ ಸರ್ಕಾರ ಲಾಕ್ಡೌನ್ ಹೇರಿತ್ತು. ಇದರಿಂದಾಗಿ ಕಾರ್ಮಿಕರು ತಮ್ಮ ಊರಿಗೆ ತೆರಳಿದ್ರು. ಅದಾದ ನಂತರ ಮಳೆ ಹಾವಳಿ ಪ್ರಾರಂಭವಾಯಿತು. ಇದರಿಂದ ಸ್ಮಾರ್ಟ್ ಸಿಟಿ ಯೋಜನೆಗೆ ಯಾವ ರೀತಿಯ ಅಡಚಣೆ ಉಂಟಾಗಿದೆ? ಒಳ್ಳೆಯ ಅಂದರೆ ಬಹಳ ಪ್ರಮುಖವಾದಂಥ ಪ್ರಶ್ನೆ ಕೇಳಿದರೆ, ನಾನು ಈಗಾಗಲೇ ಹೇಳಿದ ಹಾಗೆ ಈ ಒಂದು 2019-20 ಸಾಲಿನಲ್ಲಿ ನಮಗೆ ಒಂದು ಸೆಪ್ಟೆಂಬರ್ ನಂತರ ನಾವು ವೇಗ ಪಡ್ಕೊಂಡು ಈ ಒಂದು ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳಿಗೆ ತುಂಬ ಅಂದರೆ ಈಗಾಗಲೇ ನಾವು ಒಂದು 7 ಕಾಮಗಾರಿಗಳನ್ನು ಮುಗಿಸಿದ್ದೀವಿ. ಸುಮಾರು 29 ಕಾಮಗಾರಿಗಳು ನಮ್ಮದು ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿದೆ. ಮುಖ್ಯವಾಗಿ ನಾನು ಹೇಳುವಂಥದ್ದು ಅಂತ ಹೇಳಿದರೆ, ನಮ್ಮದು ಒಂದು 7 ರಸ್ತೆ ಕಾಮಗಾರಿಗಳು, ನಾವೇನು ಸ್ಮಾರ್ಟ್ ರೋಡ್ ಅಂತ ಹೇಳ್ತೀವಿ, 7 ರಸ್ತೆ ಪ್ಯಾಕೇಜ್ಗಳಿದೆ. ಸುಮಾರು ಅದೇ ಒಂದು 245 ಕೋಟಿ ಇದೆ. ಆಮೇಲೆ ಒಳಚರಂಡಿ ಯೋಜನೆಯದು ಒಂದು 4 ಪ್ಯಾಕೇಜಿನ ಕಾಮಗಾರಿಗಳು ಸುಮಾರು 42.5 ಕೋಟಿ ಇದೆ. ಆಮೇಲೆ ಇನ್ನು ಪ್ರಮುಖವಾಗಿ ಹೇಳುವಂಥದ್ದು ಅಂತ ಹೇಳಿದರೆ, ನಮ್ಮದು ಇಲ್ಲಿ ಟೌನ್ ಹಾಲ್ನ ಹತ್ರ ನಡೆಯುವಂಥದ್ದು ಅಂಡರ್ ಪಾಸ್ ಯೋಜನೆ ಕಾಮಗಾರಿ ಇರ್ಬೋದು, ಕದ್ರಿ ಪಾರ್ಕ್ನ ಒಂದು ಸುತ್ತಮುತ್ತಲ ಒಂದು ಆ ಏರಿಯಾ ಡೆವಲಪ್ಮೆಂಟ್ ಕಾಮಗಾರಿ ಇರ್ಬೋದು, ಕಾವೂರು ಕೆರೆ ಅಭಿವೃದ್ಧಿ ಇರ್ಬೋದು, ಗುಜ್ಜರ್ ಕೆರೆ ಅಭಿವೃದ್ಧಿ ಇರ್ಬೋದು. ಅದೇ ರೀತಿಯಾಗಿ ನಾವು ಒಂದು 3 ಬಿಲ್ಡಿಂಗ್ಗಳನ್ನು ತೆಗಿತೀವಿ. ಇಲ್ಲಿ ನಮ್ಮ ಕಮಾಂಡ್ ಕಂಟ್ರೋಲ್ ಸೆಂಟರ್ ಬಿಲ್ಡಿಂಗು, ಅದೇ ರೀತಿ UPR ಬಿಲ್ಡಿಂಗು, ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟಿಗೆ ಅಂತ ಹೇಳಿ ಒಂದು ಟ್ರೈನಿಂಗ್ ಸೆಂಟರ್ ನಮ್ಮದು ಹೊಯ್ಗೆ ಬಜಾರಲ್ಲಿ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರ ಒಂದು ಸಹಭಾಗಿತ್ವದಲ್ಲಿ ಅಲ್ಲಿ ನಡೀತಾ ಇದೆ. ಜೊತೆಗೆ
ಇನ್ನು ನಮ್ಮ ಮಂಗಳ ಸ್ಟೇಡಿಯಮಿಂದ ಅಭಿವೃದ್ಧಿ ಕಾಮಗಾರಿ ಇರ್ಬೋದು, ಸ್ವಿಮ್ಮಿಂಗ್ ಅದು ಒಂದು ಉನ್ನತ ಮಟ್ಟದ ಒಂದು ಇಂಟರ್ನ್ಯಾಷನಲ್ ಲೆವೆಲ್ನ ಒಂದು ಸ್ವಿಮ್ಮಿಂಗ್ ಪೂಲ್ನ ಒಂದು ಕಾಮಗಾರಿ ಕೂಡ ಎಮ್ಮೆಕೆರೆ ಪ್ರದೇಶದಲ್ಲಿ ನಡೀತದೆ. ಈ ಎಲ್ಲ ಕಾರ್ಯ ಅಂದರೆ ಹತ್ರ ಸುಮಾರು 29 ಕಾಮಗಾರಿಗಳು ಎಟ್ ಪ್ರೆಸೆಂಟ್ ನಡೀತಾ ಇದೆ. ತಾವು ಹೇಳಿದಂತೆ ಇದೆಲ್ಲ ನಮಗೆ ಒಂದು ತ್ವರಿತಗತಿಯಲ್ಲಿ ಇದಕ್ಕೊಂದು ಚಾಲನೆ ದೊರೆತಿತ್ತು. ನಾವೊಂದು ಜನವರಿ ಫೆಬ್ರವರಿಯಲ್ಲಿ ಒಳ್ಳೆಯ ಉತ್ಸಾಹದಲ್ಲಿ ಕೆಲಸ ಕಾರ್ಯಗಳು ನಡೀತಿತ್ತು. ಆಮೇಲೆ ನಿಮ್ಗೆ ಗೊತ್ತಿದೆ, ಮಾರ್ಚ್ ಫಸ್ಟ್ ವೀಕಲ್ಲಿ ಕೋವಿಡ್ ಬಂತು, ಲಾಕ್ಡೌನ್ ಆಯಿತು. ಹತ್ರ ಸುಮಾರು 1.5 ತಿಂಗಳ ಕಾಲ ನಮ್ಮದು ಎಂಟೈರ್ ಕಾಮಗಾರಿಗಳಿಗೆ ಒಂದು ತಡೆ ಬಿತ್ತು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲ ಇವರು ಕಾರ್ಮಿಕರು ಕೆಲವರು ಅಂದರೆ ನಮಗೆ ಲಾಕ್ಡೌನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶವೂ ಇರಲಿಲ್ಲ. ಮತ್ತು ಎಲ್ಲ ಕಡೆ ಇದೆಲ್ಲ ಬಂದಿತ್ತು. ಎರಡನೇದಾಗಿ ಅದರ ನಂತರ ಈ ರೈಲುಗಳೆಲ್ಲ ಪ್ರಾರಂಭವಾಯಿತು, ಬಸ್ಗಳು ಪ್ರಾರಂಭ ಆಯಿತು. ಕಾರ್ಮಿಕರು ಮುಖ್ಯವಾಗಿ ಉತ್ತರ ಕರ್ನಾಟಕದ ಕಾರ್ಮಿಕರು, ಹಾಗೆ ಹೆಚ್ಚು ಕಾರ್ಮಿಕರು ಇರುವಂಥದ್ದು ಉತ್ತರ ಭಾರತದ್ದು, ಅವರೆಲ್ಲ ತಮ್ಮ ಊರಿಗೆ ತೆರಳಿದ್ದಾರೆ. ಆದ್ದರಿಂದಾಗಿ ಅವರು ಇನ್ನೂ ಇಲ್ಲಿ ಪುನಃ ವಾಪಸ್ ಬರಬೇಕಾಗ್ತದೆ. ಸ್ವಲ್ಪ ಜನ ಬರ್ತಾ ಇದ್ದಾರೆ. ಹಾಗೆ ನಮ್ಮದು ಒಂದು ಸ್ವಲ್ಪ ನಿಧಾನಗತಿಯಲ್ಲಿದ್ದಂಥ ಒಂದು ಈ ಕಾಮಗಾರಿಗಳು ಇತ್ತೀಚೆಗೆ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಒಂದು ವೇಗ ಪಡ್ಕೊಂಡಿದೆ. ನಾವು ಆಶಿಸ್ತೀವಿ ಇನ್ನು ಅಕ್ಟೋಬರ್ ನವಂಬರಲ್ಲಿ ಎಲ್ಲ ಒಂದು ಕಾರ್ಮಿಕರು ಇಲ್ಲಿ ಬಂದಾಗ ಇನ್ನೂ ಜಾಸ್ತಿಯಾಗಿ ಒಂದು ನಮಗೆ ಈಗ ಒಂದು ಕಾಮಗಾರಿಗಳಿಗೆ ವೇಗ ಪಡ್ಕೊಂಡು ಆದಷ್ಟು ಬೇಗ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಹಕಾರಿಯಾಗ್ತದೆ. ಊರಿಗೆ ಹೋದ ಕಾರ್ಮಿಕರನ್ನು ಮರಳಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕಾರ್ಯಗಳಿಗೆ ಇನ್ವಾಲ್ವ್ ಮಾಡಲಿಕ್ಕೆ ಯಾವುದಾದ್ರೂ ರೀತಿಯ ಯೋಜನೆಯನ್ನು ಹಾಕಿಕೊಂಡಿದೆ? ಹೌದು, ಖಂಡಿತವಾಗಿ ತಾವು ಹೇಳಿದಂತೆ ಈಗಾಗಲೇ ನಾವು ನಮ್ಮದು ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಕಮಿಟಿ ಮೀಟಿಂಗ್ ನಡೀತದೆ. ಈಗಾಗಲೇ DC ಅವರು ಕೂಡ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾವೀಗ ಏನು ಅಂತ ಹೇಳಿದರೆ ಒಂದು ಲೇಬರ್ ಮ್ಯಾಪಿಂಗ್ ಅಂತ ಮಾಡಿಕೊಂಡು ಪ್ರತಿ ನಮ್ಮ ಗುತ್ತಿಗೆದಾರರಿಗೆ ಎಷ್ಟು ಜನ ಕಾರ್ಮಿಕರ ಅವಶ್ಯಕತೆ ಇದೆ, ಎಷ್ಟು ಜನ ಅವರಲ್ಲಿ ಇದ್ದಾರೆ, ಮತ್ತು ಅವರನ್ನು ನಾವು ಈ ಬೇರೆ ಬೇರೆ ರೀತಿಯಾದ ಕಾರ್ಮಿಕರು, ಈಗ ಅನ್ಸ್ಕಿಲ್ಡ್ ಲೇಬರ್ ಇರ್ಬೋದು, ಬಾರ್ಬೆಂಡರ್ ಇರ್ಬೋದು, ಕಾರ್ಪೆಂಟ್ರಿ ಇರ್ಬೋದು, ಮೇಷನ್ಸ್ ಇರ್ಬೋದು, ಅವರೆಲ್ಲ ಅವಶ್ಯಕತೆ ನೋಡಿಕೊಂಡು ಕಾರ್ಮಿಕರದು ಅವಶ್ಯಕತೆಗೆ ಸಂಬಂಧಪಟ್ಟ ಗುತ್ತಿಗೆದಾರರ ಸಭೆ ನಡೆಸಿಕೊಂಡು ಆ ಗುತ್ತಿಗೆದಾರರನ್ನು ಅವರೀಗ ಉತ್ತರ ಕರ್ನಾಟಕದವರು ಇರ್ಬೋದು, ಉತ್ತರ ಭಾರತ ಯಾವ ರೀತಿ ಹೆಚ್ಚಿನ ಈಗ ನಮ್ಮ ಕಾಂಟ್ರಾಕ್ಟರ್ಗಳೆಲ್ಲ ನಿಮ್ಗೆ ಗೊತ್ತಿದೆ, ಈಗ ರೈಲಿನ ವ್ಯವಸ್ಥೆ ಕಡಿಮೆ ಇದೆ, ಬಸ್ಸಿನ ವ್ಯವಸ್ಥೆ ಕಡಿಮೆ ಇದೆ. ಕೆಲವು ಅಗತ್ಯ ಇರುವಂಥ ಕಾರ್ಮಿಕರನ್ನು ಫ್ಲೈಟ್ ಮೂಲಕನೂ ಕೂಡ ತರುವಂಥ ವ್ಯವಸ್ಥೆ ಮಾಡಿ ಕೆಲವು ಕಡೆ ಆ ಕಾರ್ಮಿಕರು ಬಂದಿದ್ದಾರೆ. ಇನ್ನು ಹೆಚ್ಚಿನವರು ಈಗ ಬರಬೇಕಾಗಿದೆ. ಬಹುಶಃ ನಾವು ಈಗೇನಾಗಿದೆ ತಮ್ಗೆ ಗೊತ್ತಿದೆ, ದೀಪಾವಳಿ, ಆಯುಧ ಪೂಜೆ ಇದೆಲ್ಲ ಇದೆ. ಅದರ ನಂತರ ಹೆಚ್ಚಿನವರನ್ನು ನಾವು ಕಾರ್ಮಿಕರನ್ನು ನಿರೀಕ್ಷಿಸ್ತಾ ಇದ್ದೇವೆ. ಅಂದಾಜು ಎಷ್ಟು ಕಾರ್ಮಿಕರು ಬಂದಿದ್ದಾರೆ ಇಲ್ಲಿಯವರೆಗೆ? ಈಗ ನಮ್ಮದು ನಾನು ಈಗಾಗಲೇ ನಿಮಗೆ ಹೇಳಿದಾಗೆ ಸುಮಾರು ಒಂದು 29 ಕಡೆ ಅಂತ ಹೇಳಿದರೆ ಒಂದು 400ರಿಂದ 500 ಜನ ಕಾರ್ಮಿಕರು ನಮ್ಮ ಈಗ ಸ್ಮಾರ್ಟ್ ಸಿಟಿ ಕೆಲಸದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅಷ್ಟೇ ಜನ ಕಾರ್ಮಿಕರದ್ದು ಕೂಡ ನಮ್ಗೆ ಅವಶ್ಯಕತೆ ಇದೆ. ಯಾಕಂತ ಹೇಳಿದರೆ ಈಗ ನಾವು ಒಂದು ಗುತ್ತಿಗೆದಾರರ ಹತ್ರ ಒಂದು 5-6 ರೋಡು ಎಟ್ ಎ ಟೈಮ್ ನಡೆಯುವಲ್ಲಿ ಈಗ ನಾವು 2 ರೋಡ್ಗೆ ನಡೆಸ್ತಾ ಇದ್ದೇವೆ. ಆ ಫುಲ್ ಕಾರ್ಮಿಕರು ಬಂದರೆ ಎಟ್ ಎ ಟೈಮ್ ನಾವು ಎಲ್ಲ ಕಾಮಗಾರಿಗಳನ್ನು ಕೂಡ ಪ್ಯಾಕೇಜಲ್ಲಿ ಈಗ ಶಾಲೆದ್ದು 13 ಕಡೆ ಶಾಲೆ ಆಗಿದೆ, ಅದರಲ್ಲಿ 2 ಮುಗಿದಿದೆ. ಇನ್ನು 11 ಕಡೆ ನಮಗೆ ಎಟ್ ಎ ಟೈಮ್ ಶಾಲಾ ಕಾಮಗಾರಿ ನಡೆಯಬೇಕು. ಬಟ್ ಏನಾಗಿದೆ ಅಂದರೆ ಕಾರ್ಮಿಕರ ಕೊರತೆಯಿಂದ ನಮ್ಮ ಕಾಂಟ್ರಾಕ್ಟರ್ ಒಂದು 5-6 ಕಡೆ ಮಾತ್ರ ಮಾಡ್ತಾ ಇದ್ದಾರೆ. ಇವರೆಲ್ಲ ಬಂದರೆ ಈ 13 ಶಾಲೆದು ಕಾಮಗಾರಿ, ಸ್ಮಾರ್ಟ್ ಸ್ಕೂಲ್ ಇದು ಕಾಮಗಾರಿ ಎಟ್ ಎ ಟೈಮ್ ನಡೀತದೆ. ಅದೇ ರೀತಿ ರಸ್ತೆಗಳದ್ದು ಕೂಡ, ಒಳಚರಂಡಿದು ಕೂಡ ಎಟ್ ಎ ಟೈಮ್ ಕಾಮಗಾರಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ನೀವು ಸ್ಮಾರ್ಟ್ ಸಿಟಿಯ MD ಆದ ನಂತರ ಕಾಮಗಾರಿಗಳು ವೇಗ ಪಡೆದುಕೊಂಡಿದೆ. ಯಾವೆಲ್ಲ ಕಾಮಗಾರಿಗಳು ನಡೆಯುತ್ತಾ ಇದೆ? ಈಗ ತಮಗೆ ಹೇಳಿದಾಗೆ ನಾವು ನಮ್ಮಲ್ಲಿ ಸುಮಾರು 45 ಕಾಮಗಾರಿಗಳು, ಈಗಾಗಲೇ 7 ಕಾಮಗಾರಿಗಳನ್ನು ನಾನು ಬಂದ ನಂತರ ಪೂರ್ಣಗೊಳಿಸ್ತೇನೆ. ಮುಖ್ಯವಾಗಿ ಒಂದು ಹೇಳೋದಂತ ತಮ್ಮ ನೋಡಿದಿರಿ, ನಮ್ಮದು ಒಂದು ಸಿಟಿದ ಐಕಾನ್ ಅಂತ ಹೇಳ್ಬೋದು, ಕ್ಲಾಕ್ ಟವರ್ ಕಾಮಗಾರಿ ಈಗಾಗಲೇ ಅದು ಪೂರ್ಣಗೊಳಿಸಿದ್ದೀವಿ. ಅದರ ಜೊತೆಗೆ ಸುಮಾರು 20 ಸ್ಮಾರ್ಟ್ ಸಿಟಿ ಬಸ್ ಶೆಲ್ಟರ್ಗಳನ್ನು ಪೂರ್ಣಗೊಳಿಸಿದ್ದೀವಿ. ಜೊತೆಗೆ ಮುಖ್ಯವಾಗಿ ಬಹಳ ಉಪಯುಕ್ತವಾದಂಥ ಕಾಮಗಾರಿ ಅಂತ ಹೇಳ್ಬೋದು, ನಾವು ಈ ಲಾಕ್ಡೌನ್ ಟೈಮಲ್ಲಿ ವೆನ್ಲಾಕ್ ಹಾಸ್ಪಿಟಲಲ್ಲಿ ಕೇವಲ 12 ICU ಇತ್ತು. ನಾವು ನಮ್ಮ ಸ್ಮಾರ್ಟ್ ಸಿಟಿ ವತಿಯಿಂದ 37 ಬೆಡ್ಡಿದ್ದು ICU ಅನ್ನು 21 ದಿವಸದಲ್ಲಿ ನಾವು ಪೂರ್ಣಗೊಳಿಸಿ ಅವರಿಗೆ ಹಸ್ತಾಂತರ ಮಾಡಿದೆ. ಬಹುಶಃ ಇವತ್ತು ಆ ಒಂದು ICUವಿನಿಂದಾಗಿ ಸುಮಾರು ಜನರ ಪ್ರಾಣ ಉಳಿತಾ ಇದೆ. ಯಾಕಂದರೆ ಕರೆಕ್ಟ್ ಟೈಮಿಗೆ ನಮ್ಮದು ವರ್ಕಲ್ಲಿ ಕಂಪ್ಲೀಟ್ ಆಗಿರೋದ್ರಿಂದ 49 ICU ಇವತ್ತು ನಮ್ಮ ವೆನ್ಲಾಕ್ ಹಾಸ್ಪಿಟಲಲ್ಲಿದೆ. ಆದರೆ ಬೇರೆ ಎಲ್ಲ ಕಡೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ICU ಇಲ್ಲ ಅಂತ ಹೇಳಿದರೆ ನಮ್ಮಲ್ಲಿ ಬರ್ತಾ ಇದ್ದಾರೆ. ಅದು ನೀವು ಇವತ್ತು ನೋಡ್ಬೋದು, ಎಲ್ಲ 47 ICUಗಳು ಫುಲ್ ಆಗಿದೆ, 49 ICUಗಳು ಫುಲ್ ಆಗಿದೆ. ಅದು ಒಂದು. ಅದರ ಜೊತೆಗೆ ನಮ್ಮದು
ಇನ್ನು ನಮ್ಮದು ಈ ABD ಪ್ರದೇಶದಲ್ಲಿ ಇರುವಂಥ ಸರ್ಕಾರಿ ಕಟ್ಟಡಗಳಿಗೆ ಈ ಏನು ಕನ್ವೆನ್ಷನಲ್ ಲೈಟಿಂಗ್ ಸಿಸ್ಟಮ್ ಇತ್ತು, ಟ್ಯೂಬ್ ಲೈಟ್ ಇರ್ಬೋದು, ಬಲ್ಬ್, ಅದನ್ನೆಲ್ಲ ಬದಲಾಯಿಸಿ LED ಪರಿವರ್ತನೆ ಮಾಡಿದೆ. ಆ ಕಾಮಗಾರಿ ಕೂಡ ಪೂರ್ಣಗೊಂಡಿದೆ. ಈಗ ಹೊಸದಾಗಿ ನಡೀತಿರುವಂಥ ಪ್ರಗತಿಯಲ್ಲಿರುವ ಬಹಳ ಪ್ರಮುಖವಾದ ಕಾಮಗಾರಿ ಅಂತ ಹೇಳಿದರೆ 244 ಕೋಟಿದು ಸ್ಮಾರ್ಟ್ ರಸ್ತೆ ಯೋಜನೆ ಇತ್ತು. ಆಮೇಲೆ 42 ಕೋಟಿದು ರಸ್ತೆ ಇದು ಒಳಚರಂಡಿ ಯೋಜನೆ. ಪ್ರಮುಖವಾಗಿ ಇನ್ನು ನಡೀತಾ ಇರುವಂಥದ್ದು ನಮ್ಮದು ಬಹಳ ಸಿಟಿಗೆ ಅಗತ್ಯ ಇರೋದು ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಇತ್ತು, ಮಂಗಳ ಸ್ಟೇಡಿಯಂ ಅಭಿವೃದ್ಧಿ ಕಾಮಗಾರಿ, ನಮ್ಮ ಕದ್ರಿ ಪ್ರದೇಶದ್ದು ಒಂದು ಅಭಿವೃದ್ಧಿ ಯೋಜನೆ ಇರ್ಬೋದು, ಕಾವೂರು ಕೆರೆ ಅಭಿವೃದ್ಧಿ, ಗುಜ್ಜರ್ ಕೆರೆ ಅಭಿವೃದ್ಧಿ, ಜೊತೆಗೆ ಅಂಡರ್ಪಾಸ್ ಕಾಮಗಾರಿಗಳು ಮತ್ತು ಇದು ಬಿಲ್ಡಿಂಗ್ಗಳು, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟ್ರು ಹೊಯ್ಗೆ ಬಜಾರಲ್ಲಿ, UPR ಬಿಲ್ಡಿಂಗು ನಮ್ಮ ಮಿನಿ ವಿಧಾನಸೌಧದ ಬಳಿ, ಇದೇ ಸಂಕೀರ್ಣದಲ್ಲಿ ಒಂದು ಕಮಾಂಡ್ ಕಂಟ್ರೋಲ್ ಸೆಂಟ್ರ್ ಬಿಲ್ಡಿಂಗ್, ಜೊತೆಗೆ ನಮ್ಮದು ಕಮಾಂಡ್ಸ್ ಟ್ರಿಪಲ್ಸ್ ಅಂತ ಹೇಳ್ತೀವಿ ನಾವು, ಕಮಾಂಡ್ ಕಂಟ್ರೋಲ್ ಸೆಂಟರ್ ಅಂತ ಹೇಳುವಂಥದ್ದು. ಅದರದ್ದು ವಿಶೇಷತೆ ಏನು ಅಂತ ಹೇಳಿದರೆ, ನಾವು ಇಡೀ ಒಂದು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ಮಾರ್ಟ್ ಸೊಲ್ಯೂಷನ್ಗಳ ಮೂಲಕ ಇನ್ಫ್ರಾಸ್ಟ್ರಕ್ಚರ್ ಒಂದನ್ನು ಅಭಿವೃದ್ಧಿಪಡಿಸುವಂಥ, ಅದರಲ್ಲಿ ಒಂದು 15 ಜಂಕ್ಷನ್ಗಳಲ್ಲಿ ನಾವು ಸ್ಮಾರ್ಟ್ ಪೋಲ್ಗಳನ್ನು ಅಳವಡಿಸಿ ಇಡೀ ಸಿಟಿಯ ಒಂದು ಸರ್ವೆಲೆನ್ಸ್ ಮಾಡುವಂಥದ್ದು. ಪ್ರತಿ ಸ್ಮಾರ್ಟ್ ಪೋಲ್ಗಳಲ್ಲೂ ಕೂಡ ಒಂದು 4 ದಿಕ್ಕಲ್ಲಿ 4 ಕ್ಯಾಮರಾ ಇರುತ್ತೆ. ಒಂದು PTZ ಕ್ಯಾಮರಾ, ಅದು 360 ಡಿಗ್ರಿ ರೊಟೇಟ್ ಆಗುತ್ತೆ. ಅದರ ಮೂಲಕ ಆ ಜಂಕ್ಷನಲ್ಲಿ ನಡೆಯುತ್ತಿರೋ ಆಗು ಹೋಗುವ ಒಂದು ಏನು, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾವ ವೆಹಿಕಲ್ ಹೋಗ್ತದೆ, ಆ ವೆಹಿಕಲಲ್ಲಿ ಮಾನಿಟ್ರಿಂಗ್ ಇರ್ಬೋದು, ಯಾವುದಾದ್ರೂ ಅನ್ಐಡೆಂಟಿಫೈಡ್ ಆಬ್ಜೆಕ್ಟ್ಗಳು ಆಗಿರ್ಬೋದು, ಜನ ಇರ್ಬೋದು, ವೆಹಿಕಲ್ ಇರ್ಬೋದು, ಈ ರೀತಿಯಾದಂಥ ಇದರದ್ದೆಲ್ಲ ಫೀಡ್ಬ್ಯಾಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ನಾವು ಹಂಚ್ತಾ ಇದ್ವಿ. ಈಗಾಗಲೇ ಒಂದು ಸ್ಮಾರ್ಟ್ ಪೋಲನ್ನು ನಾವು ಮಲ್ಲಿಕಟ್ಟೆ ಪ್ರದೇಶದಲ್ಲಿ ಅಳವಡಿಸಿದ್ವಿ. ಇನ್ನು 14 ಸ್ಮಾರ್ಟ್ ಪೋಲ್ಗಳ ಅಳವಡಿಕೆ ಕಾರ್ಯಕ್ರಮ ನಡೀತದೆ. ಜೊತೆಗೆ ಸಿಟಿಯಲ್ಲಿ 5 ಕಡೆ ಎನ್ವೈರ್ಮೆಂಟಲ್ ಸೆನ್ಸರ್ ಅಳವಡಿಸಿದ್ವಿ. ಅದು ಕೂಡ ನಮಗೆ ಆ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂಥ ಡೀಟೇಲ್, ನೈಟ್ರೋಜನ್ ಆಕ್ಸೈಡ್ ಇರ್ಬೋದು, ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಕಾರ್ಬನ್ ಮಾನಾಕ್ಸೈಡ್ ಇರ್ಬೋದು, ಕಾರ್ಬನ್ ಮಾನಾಕ್ಸೈಡ್, ಅದರದ್ದು ಏನು ಈ ಇಂಡಿಕೇಟರ್ಗಳ ಒಂದು ಎಷ್ಟು ಪರಿಮಾಣದಲ್ಲಿ ಇದೆ, ಅದು ಆ್ಯಕ್ಚುಲಿ ರೀಸನಬಲ್ ಲಿಮಿಟ್ಗಿಂತ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಇದ್ದರೆ ಅದನ್ನು ಯಾವ ರೀತಿಯಾಗಿ ನಾವು ಸುಧಾರಣೆ ಮಾಡಲಿಕ್ಕೆ ಅಂತ ಹೇಳಿ ಆ ಒಂದು ಡೇಟಾವನ್ನು ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ಕಳಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಎಲ್ಲ ಏನು ನಗರದಲ್ಲಿ ತಮ್ಗೆ ಗೊತ್ತಿದೆ, ಘನತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಒಂದು ಭಾಳ ಕಷ್ಟಕರವಾದಂಥ ಒಂದು ಕಾರ್ಯ. ಆ ಒಂದು ಘನತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನು ಮಾನಿಟರ್ ಮಾಡಲಿಕ್ಕೆ ನಮ್ಮ ಏನೆಲ್ಲ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವೆಹಿಕಲ್ ಇದೆ, ಸುಮಾರು 130, ಅದಕ್ಕೆ GPS ಅಳವಡಿಸ್ತಾ ಇದ್ದೀವಿ. ಅಂದರೆ ಅವು ಆ್ಯಕ್ಚುಲಿ ಯಾವ್ಯಾವ ಪ್ರತಿ ದಿವಸ ಎಲ್ಲಿ ಟ್ರಿಪ್ ಮಾಡ್ತಾ ಇದ್ದೀವಿ, ಎಲ್ಲ ಮನೆಗಳಿಗೆ ಹೋಗ್ತಾ ಇದೆಯೋ ಇಲ್ಲೋ ಅಂತ ಅಳವಡಿಸ್ಲಿಕ್ಕೆ, ಜೊತೆಗೆ ಪ್ರತಿ ಮನೆಗಳಿಗೂ ಕೂಡ QR ಕೋಡನ್ನು ಅಳವಡಿಸಿ ಅವರು ಮನೆಯಿಂದ ಪ್ರತಿದಿನ ಕಸ ಸಂಗ್ರಹಿಸ್ತಾ ಇದ್ದಾರೋ ಇಲ್ಲೋ ಅಂತ ಹೇಳಿ ತಿಳ್ಕೊಳ್ಳಿಕ್ಕೂ ಕೂಡ ಆ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಇದು ಒಟ್ಟಾರೆಯಾಗಿ ಕಮಾಂಡ್ ಕಂಟ್ರೋಲ್ ಸೆಂಟರ್ನಲ್ಲಿ ನಡೀತಾ ಇದೆ. ಸೊ ಇಷ್ಟು ಕಾಮಗಾರಿಗಳು ಈಗ ತ್ವರಿತಗತಿಯಲ್ಲಿ ಈಗ ಪ್ರಗತಿಯಲ್ಲಿ ನಡೀತಾ ಇದೆ. ಒಣ ಕಸ, ಹಸಿ ಕಸ ಕೊಡ್ಬೇಕು ಅಂತ ಹೇಳಿ ನೀವು ಜನರಿಗೆ ಹೇಳ್ತಾ ಇದ್ದೀರಾ. ಜನರು ಆಕ್ಟಿವ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರಾ? ಭಾಳ ಮುಖ್ಯವಾದಂಥ ಪ್ರಶ್ನೆ ಕೇಳಿದಿರಿ. ಆ್ಯಕ್ಚುಲಿ ಇದು ಸ್ಮಾರ್ಟ್ ಸಿಟಿಗೆ ನೇರವಾಗಿ ಪ್ರಶ್ನೆ ಒಂದು ಅನ್ವಯಿಸಲ್ಲದಿದ್ದರೂ ಕೂಡ ನಾವು ಸ್ಮಾರ್ಟ್ ಸಿಟಿ ಕಾರ್ಪೊರೇಷನ್ನ ಪರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ಮಾರ್ಟ್ ಸಿಟಿ ಕಾರ್ಪೊರೇಷನಿಗೆ ಅಗತ್ಯ ಇರುವಂಥ ಕಾಮಗಾರಿಗಳನ್ನು ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೀವಿ. ತಾವು ಹೇಳಿದ ಹಾಗೆ ಬಹಳ ಒಂದು ಕಳೆದ 2 ವರ್ಷದಿಂದ ನಾವು ಜನರಿಗೆ ಬೇರೆ ಬೇರೆ ರೀತಿಯಾದಂಥ ಅವೇರ್ನೆಸ್ ಕಾರ್ಯಕ್ರಮವನ್ನು NGOಗಳ ಮೂಲಕ ಕೊಡ್ತಾ ಇದ್ದೀವಿ. ಹಸಿ ಕೆಲಸ ಮತ್ತು ಒಣ ಕೆಲಸವನ್ನು ಮೂಲದಲ್ಲೇ ಬೇರ್ಪಡಿಸಬೇಕು. ಆಗ ಏನಾಗ್ತದೆ, ಮೂಲದಲ್ಲಿ ಬೇರ್ಪಡಿಸಿದಾಗ ನಮಗೂ ಕೂಡ ಕಸ ಸಂಗ್ರಹ ಮಾಡುವವರಿಗೂ ಕೂಡ ಭಾಳ ಅವರ ಕೆಲಸ ಈಸಿ ಆಗ್ತದೆ. ಮತ್ತು ಒಟ್ಟಾರೆಯಾಗಿ ನಾವೇನು ಪಚ್ಚನಾಡಿಯಲ್ಲಿ ತಗೊಂಡು ಹೋಗಿ ಏನು ಕಸವನ್ನು, ಫಾರ್ ಎಕ್ಸಾಂಪಲ್ ನಾವು ಸುಮಾರು 300ರಿಂದ 350 ಟನ್ ಕಸವನ್ನು ಇವತ್ತು ನಾವು ಡಂಪ್ ಮಾಡ್ತಾ ಇದ್ದೀವಿ. ಆ ರೀತಿಯಾಗಿ ಅದು ಭಾಳ ಸಮಸ್ಯೆ ಆಗ್ತದೆ. ಸೊ ಹಸಿ ಕೆಲಸ ಮತ್ತು ಒಣ ಕೆಲಸವನ್ನು ನಾವು ಬೇರ್ಪಡಿಸುವುದರಿಂದ ಕಸದ ಪರಿಮಾಣ ಏನಿದೆ, ಕ್ವಾಂಟಿಟಿ ಕಡಿಮೆ ಆಗ್ತದೆ. ಹಸಿ ಕಸ ಮಾತ್ರ ನಮಗೆ ಅವರು ಕೊಟ್ಟರೆ ನಾವು ಅದನ್ನು ಪಚ್ಚನಡಿಯಲ್ಲಿ ನಮ್ಮದು ಯಾವುದು ವಿಲೇವಾರಿ ವ್ಯವಸ್ಥೆ ಇದೆ ಮತ್ತು ಗೊಬ್ಬರ ತಯಾರು ಮಾಡುವಂಥ ಘಟಕ ಕೂಡ ಇದೆ, ಅಲ್ಲಿ ನಾವು ಅದನ್ನು ಗೊಬ್ಬರ ಮಾಡ್ತೀವಿ. ಆದಷ್ಟು ಡಂಪಿಂಗಿಗೆ ಹೋಗೋದು ಕಡಿಮೆ ಆಗ್ತದೆ. ಜೊತೆ ಒಣ ಕೆಲಸವನ್ನು ಬೇರೆ ಕೊಡುವುದರಿಂದ ನಾವು ಇಲ್ಲದ್ರೆ ಮಿಕ್ಸ್ ಮಾಡಿದಾಗ ಏನಾಗ್ತದೆ, ಅದು ಸರಿಯಾಗಿ ಬೇರ್ಪಡದೆ ಹೋಗಿ ಎಲ್ಲ ಡಂಪಿಂಗ್ ಯಾರ್ಡ್ಗೆ ಬೀಳ್ತದೆ. ಒಣ ಕಸವನ್ನು ನಾವು ಪ್ರತ್ಯೇಕವಾಗಿ
ಪ್ರತ್ಯೇಕವಾಗಿ ಒಣಕಸವನ್ನು ಸಂಗ್ರಹಿಸುವಂಥ ಏಜೆನ್ಸಿಗಳಿದೆ. ಅವರಿಗೆ ನಾವು ಕೊಟ್ಟರೆ ಏನಾಗ್ತದೆ, ಅದು ಪಚ್ಚನಾಡಿಗೆ ಹೋಗುವಂಥ ಇದೆ ಸಂದರ್ಭನೇ ತಪ್ಪು ಹೋಗ್ತದೆ. ಸೊ ಹಾಗೆ ಅಲ್ಲಿ ಪಚ್ಚನಾಡಿಯಲ್ಲಿ ಏನು ಕಸದ ಪ್ರಮಾಣ ಏನಿದೆ ತುಂಬ ಕಡಿಮೆ ಆಗ್ತದೆ. ಅದು ಆ ರೀತಿಯಾಗಿ ನಾವು ಇದು ಬರೀ ಕಾರ್ಪೊರೇಷನ್ ಆಗಲಿ ಸ್ಮಾರ್ಟ್ ಸಿಟಿಯಿಂದ ಒಬ್ಬರು ಕೆಲಸ ಮಾಡಿದ್ರೆ ಆಗಲ್ಲ. ಇದಕ್ಕೆ ಜನರ ಸಹಕಾರ ಭಾಳ ಅಗತ್ಯ. ಇದು ಏನು ನಾವು ಅವೇರ್ನೆಸ್ ಮಾಡ್ತಾ ಇದ್ವಿ, ಇದು ಸಾಕಾಗೋದಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ನಾವು NGOಗಳನ್ನು ಒಟ್ಟುಗೂಡಿಸಿ ಜನರಿಗೆ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ನಿರಂತರವಾಗಿ ಮಾಡಿದಾಗ ಇದಕ್ಕೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ ಅಂತ ನನ್ನ ಭಾವನೆ. ಇಲ್ಲಿವರೆಗೆ ಯಾವುದಾದ್ರೂ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದೀರಾ? ಯಾಕೆ ಹೇಳಿದ್ರೆ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆ ಜೊತೆಗೆ ಅದರ ಅಭಿವೃದ್ಧಿ ಕಾರ್ಯ ಜೊತೆಗೆ ಅದಕ್ಕೆ ಸಪೋರ್ಟ್, ಜನರ ಸಪೋರ್ಟ್ ತುಂಬಾನೇ ಬೇಕು. ಹಾಗಿದ್ದಾಗ ಮಾತ್ರ ಒಂದು ಸ್ಮಾರ್ಟ್ ಸಿಟಿ ಹೇಳಿ ಸಾಧ್ಯ ಆಗ್ತದೆ. ಸ್ಮಾರ್ಟ್ ಸಿಟಿಯಿಂದ ನಾವು ಪ್ರತ್ಯೇಕವಾಗಿ ಇದಕ್ಕೇನು ಕಾರ್ಯಕ್ರಮ ಅಳವಡಿಸಿಲ್ಲ, ಬಟ್ ಕಾರ್ಪೊರೇಷನ್ ಜೊತೆಗೆ ನಾವು ಕೈ ಜೋಡಿಸ್ತಾ ಇದ್ದೀವಿ. ಮತ್ತು ಕಾರ್ಪೊರೇಷನಿಂದ ಕಳೆದ 2 ವರ್ಷಗಳಲ್ಲಿ ತಮ್ಗೆ ಗೊತ್ತಿದೆ, ನಮ್ಮ ರಾಮಕೃಷ್ಣ ಮಿಷನ್ ಸ್ವಚ್ಛತಾ ಅಭಿಯಾನದಲ್ಲಿ ನಮಗೆ ಭಾಳ ಪೂರಕವಾಗಿ ಕೆಲಸ ಮಾಡ್ತೇವೆ. ಮತ್ತು ಕೆಲವು ಅದರ್ 1 or 2 NGOs ಇದ್ದಾರೆ, ಅವ್ರ ಜೊತೆಗೆ ನಾವು ಭಾಳಷ್ಟು ಇದು ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಂಡು ನಾವು ಜನರಿಗೆ ಒಂದು ಈ ಅವೇರ್ನೆಸ್ ಕೊಡುವಂಥ ನಿರಂತರ ಕಾರ್ಯಕ್ರಮ ನಡೀತಾ ಇದೆ. ಬಟ್ ರಿಸಲ್ಟ್ ನೋಡಿದಾಗ ಅದು ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಆಗಿಲ್ಲ ಅಂತ ಅನಿಸ್ತಾ ಇದೆ. ನಾವು ಇನ್ನೂ ಕೂಡ ಅಂದರೆ ಜಾಸ್ತಿ ಈ ರೀತಿಯ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡು ಹೋದರೆ ಬಹುಶಃ ಜನರಿಗೆ ಇದರ ಒಂದು ಮಹತ್ವ ಕೂಡ ಅರಿವಾಗಿ ಅವರು ಕೂಡ ತಮ್ಮ ಹಂತದಲ್ಲಿ ಕಸವನ್ನು ಮೂಲದಲ್ಲೇ ಬೇರ್ಪಡಿಸುವಂಥ ಒಂದು ಪ್ರೋಗ್ರಾಮನ್ನು, ಈಗ ತಮ್ಗೆ ಗೊತ್ತಿದೆ ಪಾಟ್ ಕಾಂಪೋಸ್ಟಿಂಗ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ರೀತಿಯಾದ ಎರೆಹುಳ ಗೊಬ್ಬರ ಇರ್ಬೋದು, ಈ ರೀತಿಯ ಬೇರೆ ಬೇರೆ ಅಂತ ಇನ್ನು ಕೆಲವರು ಫ್ಲ್ಯಾಟ್ಸಲ್ಲಿ ಎಲ್ಲ ಬರ್ನಿಂಗ್ ವ್ಯವಸ್ಥೆಗಳು ಕೂಡ ಇದೆ. ಅಂದರೆ ನೀವೊಂದು ಹೊಸ ವ್ಯವಸ್ಥೆ ಮಿಷಿನ್ಗಳೆಲ್ಲ ಬಂದಿದೆ, ಒಂದು 100 kg ಈವನ್ ಮಿಕ್ಸಡ್ ಕಸವನ್ನು ಕೂಡ ಅದರಲ್ಲಿ ಹಾಕಿದರೆ ಕೇವಲ 5 kgಗೆ ಅದು ಗೊಬ್ಬರವಾಗಿ ಪರಿವರ್ತಿಸುವಂಥ ಈ ಘಟಕಗಳು ಕೂಡ ಬಂದಿದೆ. ಈಗ ನಮ್ಮ ಫಾರ್ ಎಕ್ಸಾಂಪಲ್ ಸಿಟಿ ಸೆಂಟರಲ್ಲಿ ಅಳವಡಿಸಿದ್ದಾರೆ, ಭಂಡಾರಿ ಬಿಲ್ಡರ್ಸಲ್ಲಿ ಅಳವಡಿಸಿದ್ದಾರೆ. ಆ ರೀತಿಯಾಗಿ ಒಂದು ಎಂಕರೇಜ್ ಮಾಡುವಂಥ ಜನರನ್ನು ಅಲ್ಲಿ ಕರ್ಕೊಂಡೋಗಿ ತೋರಿಸಿ ಇನ್ನೂ ಉಳಿದ ಫ್ಲ್ಯಾಟ್ನವರು ಕೂಡ ಆ ರೀತಿ ಅಳವಡಿಸುವಂಥ ಒಂದು ಕೆಲಸ ಕಾರ್ಯಗಳು ಕೂಡ ಜೊತೆಯಾಗಿ ನಡೀತಾ ಇದೆ. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ನಿರ್ಮಾಣವಾದ ಬಸ್ ಶೆಲ್ಟರ್ ಅವೈಜ್ಞಾನಿಕವಾಗಿದೆ ಹೇಳುವ ಒಂದು ಕೂಗು ಕೇಳಿ ಬರ್ತಿತ್ತು. ಇದು ಎಷ್ಟರ ಮಟ್ಟಿಗೆ ಸತ್ಯ? ನಾವು ಪ್ರಾರಂಭದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 3 ಪ್ಯಾಕೇಜಿನಲ್ಲಿ 45 ಸ್ಮಾರ್ಟ್ ಬಸ್ ಶೆಲ್ಟರ್ಗಳನ್ನು ನಿರ್ಮಿಸುವಂಥ ಒಂದು ಯೋಜನೆ ಇತ್ತು. ಕೆಲವು ಬಸ್ ಶೆಲ್ಟರ್ಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಸುಮಾರು ಒಂದು 20 ಬಸ್ ಶೆಲ್ಟರ್ ಪ್ರಾರಂಭ ಆದಾಗ ಸಾರ್ವಜನಿಕರಿಂದ ನಮಗೆ ಬೇರೆ ಬೇರೆ ರೀತಿಯಾದಂಥ ಟೀಕೆಗಳಿರ್ಬೋದು, ಅಭಿಪ್ರಾಯ, ಸಲಹೆಗಳು ಬಂತು. ಏನು ಅಂತ ಹೇಳಿದರೆ, ಒಂದು ಸ್ಮಾರ್ಟ್ ಸಿಟಿಯ ಬಸ್ ಶೆಲ್ಟರ್ನ ಹೈಟ್ ಜಾಸ್ತಿ ಆಗಿದೆ, ಎತ್ತರ, ಮತ್ತು ಮಳೆ ನೀರು ಒಳಗೆ ಬರುತ್ತೆ, ಬಿಸಿಲು ಒಳಗೆ ಬರುತ್ತೆ ಅಂತ. ಅದಕ್ಕೆ ನಾವು ಏನು ಮಾಡಿದ್ವು ಅಂತ ಹೇಳಿದರೆ, ಆ ಬಸ್ ಶೆಲ್ಟರ್ಗಳ ಹೈಟನ್ನು ಕಡಿಮೆ ಮಾಡಿದ್ವು. ಮತ್ತು ಮಳೆ ಅಥವಾ ಬಿಸಿಲು ಇದಾಗದಾಗೆ ಹಿಂದ್ಗಡೆಯನ್ನು ಕೂಡ ಸ್ಟೀಲ್ ಶೀಟ್ ಹಾಕ್ಕೊಂಡು ಮಳೆಯಿಂದ ಮತ್ತು ಇದು ರಕ್ಷಣೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ವು. ಮತ್ತು ಸುತ್ತಮುತ್ತ ಇಂಟರ್ಲಾಕ್ ಹಾಕಬೇಕು ಅಂತ ಹೇಳಿದ್ವು. ಇಂಟರ್ಲಾಕ್ ಅಲ್ಲದೆ ಏನು ಸಣ್ಣ ಪುಟ್ಟ ಏನು ಅದರಲ್ಲಿ ತೊಂದರೆಗಳಾಡಿತ್ತು, ಆ ತೊಂದರೆಗಳನ್ನು ಕೂಡ ಪರಿಹಾರ ಮಾಡಲಿಕ್ಕೆ ಎಲ್ಲ ಅಗತ್ಯ ಕ್ರಮವನ್ನು. ಮತ್ತು ಇನ್ನೊಂದು ಏನು ಇದು ಬಂತು ಏನು ಅಂತ ಹೇಳಿದರೆ, ಪ್ರಶ್ನೆ ಟೀಕೆಗಳು ಏನು ಬಂತು ಅಂತ ಹೇಳಿದರೆ, ಅದು ಕಾಸ್ಟ್ ಜಾಸ್ತಿ ಆಗ್ತದೆ. ಅಷ್ಟು ಕಾಸ್ಟಿನ ಒಂದು ಬಸ್ ಶೆಲ್ಟರ್ ನಮಗೆ ಅಗತ್ಯ ಇದೆಯಾ? ಯಾಕಂದರೆ ನಮ್ಮಲ್ಲಿ ಈಗಾಗಲೇ ಸುಮಾರು 400 ಚಿಲ್ಲರೆ ಬಸ್ ಶೆಲ್ಟರ್ಗಳು ನಮ್ಮಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇದೆ. ಆ ರೀತಿ ಇರುವಾಗ ಅವೆಲ್ಲವನ್ನು ನಾವು ಪ್ರೈವೇಟ್ ಜೊತೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿಗಳ ಹೊಂದಾಣಿಕೆ ಜೊತೆ ಯಾವುದೇ ಖರ್ಚು ಇಲ್ಲದೆ ನಿರ್ವಹಿಸ್ತೇವೆ. ಆ ರೀತಿ ಅದಕ್ಕೋಸ್ಕರ ನಾವೇನು ಮಾಡಿದ್ವು, ಏನು ಪ್ರಾರಂಭ ಮಾಡಿದ್ದೀವಿ ಅಷ್ಟು ಬಸ್ ಶೆಲ್ಟರ್ಗಳನ್ನು ಮಾತ್ರ ನಾವು ಮುಗಿಸಿದ್ವು. ಉಳಿದ ಏನು ಪ್ರಾರಂಭ ಆಗಬೇಕಿತ್ತು 25 ಬಸ್ ಶೆಲ್ಟರ್ಗಳನ್ನು ನಾವು ಅದನ್ನು ಸ್ಥಗಿತಗೊಳಿಸಿ. ಸ್ಮಾರ್ಟ್ ಸಿಟಿ ಯೋಜನೆಯ ಅಭಿವೃದ್ಧಿಗೆ ಜನಪ್ರತಿನಿಧಿಗಳ ಸಹಕಾರ ಅತಿ ಮುಖ್ಯ, ಇದು ಸಿಕ್ಕಿದೆ. ಖಂಡಿತ. ಈ ಸ್ಮಾರ್ಟ್ ಸಿಟಿಗೆ ಮಹಾನಗರ ಪಾಲಿಕೆ ಇರ್ಬೋದು, ವಿಧಾನಸಭಾ ಸದಸ್ಯರು ಇರ್ಬೋದು, ಪಾರ್ಲಿಮೆಂಟ್ ಸದಸ್ಯರು ಇರ್ಬೋದು, ಮಿನಿಸ್ಟ್ರುಗಳಿರ್ಬೋದು, ಅವರೆಲ್ಲರ ಸಹಕಾರ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಒಂದು ಸ್ವಲ್ಪ ಲಕ್ಕಿ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ನಮ್ಮ ನಗರಾಭಿವೃದ್ಧಿ ಸಚಿವರಿಂದ ಹಿಡ್ಕೊಂಡು ನಮ್ಮ ಮಂಗಳೂರು ನಗರದ ಸಂಸದರು, ಅದೇ ರೀತಿ ಮಂಗಳೂರು ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರುಗಳು, ನಮ್ಮ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರು, ಜೊತೆಗೆ ಏನು ನಾವು ABD ಪ್ರದೇಶದ 8 ವಾರ್ಡ್ಗಳು ಬರ್ತದೆ, ಆ 8 ವಾರ್ಡ್ನ ಮಹಾನಗರ ಪಾಲಿಕೆಯ ಸದಸ್ಯರು
ಒಟ್ಟಾರೆಯಾಗಿ ನಮ್ಮ ಈ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆಯಲ್ಲಿ ಅವರು ಜೊತೆಯಾಗಿ ಪಾಲ್ಗೊಳ್ತಾ ಇದ್ದಾರೆ, ನಮಗೆ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ, ನಿರ್ದೇಶನ ಕೊಡ್ತಾ ಇದ್ದಾರೆ. ನಾವೇನಾದರೂ ಮಿಸ್ಟೇಕ್ಗಳಿದ್ದರೆ ಅವರು ಬಂದು ಹೇಳ್ತಾರೆ ಇದು ಈ ರೀತಿ. ಒಟ್ಟಾರೆಯಾಗಿ ತುಂಬ ನಮಗೆ ಅವರ ಒಂದು ಸಹಕಾರ ಸಿಕ್ಕಿದೆ. ಆ ದಿಸೆಯಿಂದ ಈ ಒಂದು ಸ್ಮಾರ್ಟ್ ಸಿಟಿಯ ಒಂದು ಕಾರ್ಯಕ್ರಮ ಯೋಜನೆಗಳು ಯಶಸ್ವಿಯಾಗಿ ನಮಗೆ ಪ್ರಗತಿ ಸಾಧಿಸಲಿಕ್ಕೆ ಅನುಕೂಲ ಆಗ್ತಾ ಇದೆ. ಮಳೆ ಬರುವಾಗ ಮಂಗಳೂರು ಸಿಟಿಯಲ್ಲಿ ಕೃತಕ ನೆರೆ ಹಾವಳಿ ನಿರ್ಮಾಣವಾಗುತ್ತದೆ. ಇದರಿಂದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ಬಗ್ಗೆ ಟ್ರೋಲ್ ಮಾಡುವವರು ಜಾಸ್ತಿ ಆಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ನಾನು ನೋಡ್ತಾ ಬಂದಿದ್ದೇನೆ. ಏನಾಗಿದೆ ಅಂತ ಹೇಳಿದರೆ, ಈ ಪ್ರಾಕೃತಿಕ ವಿಕೋಪ ಬಂದಾಗ, ಅದರಲ್ಲೂ ಹೆಚ್ಚಾಗಿ ಮಳೆ ಜಾಸ್ತಿ ಬಂದಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅದು ನಾವು ಮಾನವ ನಿರ್ಮಿತ ಅಂತಲೇ ಹೇಳ್ಬೋದು. ನಿಮ್ಗೆ ಗೊತ್ತಿದೆ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ 10 ವರ್ಷ ಅಥವಾ ಒಂದು 15 ವರ್ಷದ ಹಿಂದಿನ ಪರಿಸ್ಥಿತಿ ನೋಡಿದಾಗ ಈಗ ಪರಿಸ್ಥಿತಿ ನೋಡಿ ಹೆಚ್ಚಾಗಿ ತಗ್ಗು ಪ್ರದೇಶಗಳಿರ್ಬೋದು, ಜಪ್ಪಿನ ಮೊಗರು ಇರ್ಬೋದು, ಅಥವಾ ನಮ್ಮ ಇಲ್ಲಿ ಕೊಟ್ಟಾರ ಚೌಕೆ ಪ್ರದೇಶಗಳಿರ್ಬೋದು, ಅಲ್ಲಿ ಎಲ್ಲ ನೀರು ನಿಲ್ಲಲಿಕ್ಕೆ ಜಾಗ ಇತ್ತು ಮೊದಲು. ಆ ದಿಶೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಇವತ್ತು ಎಲ್ಲ ಲೆವೆಲ್ ಆಗಿ ಜಾಸ್ತಿ ಒಂದು ಕಂಟಿನ್ಯೂಸ್ ಆಗಿ ಒಂದು ಅರ್ಧದಿಂದ 1 ಗಂಟೆ ಜಾಸ್ತಿ ಮಳೆ ಬಂದರೆ ನಮ್ಮಲ್ಲಿ ಮಳೆ ನೀರು ಹೋಗಲಿಕ್ಕೆ ಜಾಗ ಸಿಗ್ತಾ ಇಲ್ಲ. ಡ್ರೈನ್ಸ್ ಇದೆ, ಅವೆಲ್ಲ ಸಣ್ಣದು. ಈಗೇನಿದೆ, ರಾಜಕಾಲುವೆಗಳಿದೆ. ಆ ಮೊದಲು ಏನಿತ್ತು, ರಾಜಕಾಲುವೆಗಳಲ್ಲಿ ತುಂಬಿ ಹರಿತಾ ಇತ್ತು. ನಮಗೆಲ್ಲೂ ಕೂಡ ಹತ್ರ ತಗ್ಗು ಪ್ರದೇಶದಲ್ಲಿ ಮನೆಗಳೆಲ್ಲ ಇರ್ತಿರ್ಲಿಲ್ಲ. ಅಲ್ಲಿ ಕೂಡ ನೀರು ನಿಂತು ಮತ್ತೆ ಒಂದು ಹಾಫ್ ಆನ್ ಅವರ್ 1 ಅವರ್ ಆದ ನಂತರ ಆ ನೀರುಗಳು ಓವರ್ಫ್ಲೋ ಆಗಿ ನಮ್ಮ ಡ್ರೈನ್ ಮೂಲಕ ಅದು ಹರಿದು ಹೋಗ್ತಾ ಇತ್ತು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಯಾಕೆಂತ ಹೇಳಿದರೆ, ಇಲ್ಲಿ ತಗ್ಗು ಪ್ರದೇಶಗಳಿಲ್ಲ. ತಗ್ಗು ಪ್ರದೇಶ ಎಲ್ಲ ಲೆವೆಲ್ ಆಗಿ ಅಲ್ಲಿ ನೀರು ನಿಲ್ಲಲಿಕ್ಕೆ ಜಾಗ ಇಲ್ಲ. ಆಗ ಏನಾಗ್ತದೆ, ನೀರು ರಸ್ತೆಗೆ ಬರ್ತದೆ. ಆಮೇಲೆ ಏನಾಗಿದೆ, ತಗ್ಗು ಪ್ರದೇಶದಲ್ಲಿ ಯಾರೆಲ್ಲ ಮನೆ ಕಟ್ಟಿದ್ದಾರೆ ಅವರ ಮನೆಯೊಳಗೂ ಕೂಡ ನೀರು ಬರುವಂಥ ಸಂಭವ ಇದೆ. ಸೊ ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರ ಕಲ್ಪಿಸಬೇಕಾಗ್ತದೆ. ಮತ್ತು ಇನ್ನೊಂದು ಜನರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಇವತ್ತಿನಿಂದ ಅಲ್ಲ, ಈಗ ಸ್ಮಾರ್ಟ್ ಸಿಟಿ ಸ್ಟಾರ್ಟ್ ಆಗಿ ಅನೌನ್ಸ್ ಆಗಿ 3 ವರ್ಷ ಆಯಿತು. 2017ರಲ್ಲಿ ಆಯಿತು, ಸೆಪ್ಟೆಂಬರಲ್ಲಿ. ಈಗ ಈ ಸೆಪ್ಟೆಂಬರ್ಗೆ 4 ವರ್ಷ ಆಯಿತು. ಕಾಮಗಾರಿಗಳು ಪ್ರಾರಂಭ ಆಗಿ 3 ವರ್ಷ ಆಯಿತು. ಇನ್ನು 2 ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಮಗಾರಿಗಳು ಮುಗೀತಾ ಬಂದಿದೆ. ಬಟ್ ಆ ಪೀರಿಯಡಿಂದನೇ ಮಂಗಳೂರು ಸ್ಮಾರ್ಟ್ ಸಿಟಿ ಏನಾದರೂ ಈ ರೀತಿಯಾಗಿ ಒಂದು ನೀರು ಬಂದರೆ, ಕೃತಕ ನೀರು ಬಂದರೆ ಸ್ಮಾರ್ಟ್ ಸಿಟಿಯಲ್ಲಿ ಮುಳುಗೋಗಿದೆ, ಈ ರೀತಿಯಾದಂಥ ಒಂದು. ಬಟ್ ಸ್ಮಾರ್ಟ್ ಸಿಟಿ ಅಂದ ಕೂಡಲೇ ಇದು ನಿಮ್ಗೆ ಗೊತ್ತಿದ್ದು, ಸ್ಮಾರ್ಟ್ ಸಿಟಿಯ ಯೋಜನೆಗಳು ಇದು 2 ರೀತಿಯಾದಂಥ ಪ್ರಮುಖ ಯೋಜನೆಗಳಿದೆ. ಒಂದು, ABD ಪ್ರದೇಶದಲ್ಲಿ ಒಂದು ಮೂಲಭೂತ ಸೌಕರ್ಯ ಕೊಡೋದು. ಇದು ಬರೀ 8 ವಾರ್ಡಿಗೆ ಮಾತ್ರ ಸೀಮಿತವಾಗಿದೆ. ಏನು ಇವತ್ತು ನಾವು CBD ಅಂತ ಹೇಳ್ತೀವಿ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್. ಅದಂದರೆ ಹಳೆಯ ಮಂಗಳೂರು ಪ್ರದೇಶದಲ್ಲಿ ಬಂದರ್ ಇರ್ಬೋದು, ಕಾರ್ಶಿಟ್ ಇರ್ಬೋದು, ಮಂಗಳದೇವಿ ಇರ್ಬೋದು, ಜೊತೆಗೆ ಹೊಯ್ಗ ಬಜಾರ್ ಇರ್ಬೋದು, ಬೋಳಾರ ಇರ್ಬೋದು, ನಮ್ಮದು ಇಲ್ಲಿ ಕೋರ್ಟ್ ವಾರ್ಡ್ ಇರ್ಬೋದು, ಪೋರ್ಟ್ ವಾರ್ಡ್ ಇರ್ಬೋದು, ಈ 8 ವಾರ್ಡ್ಗಳಿಗೆ, ಸೆಂಟ್ರಲ್ ಮಾರುಕಟ್ಟೆ ವಾರ್ಡ್ ಇರ್ಬೋದು. ಬಟ್ ನಮ್ಮಲ್ಲಿ 60 ವಾರ್ಡ್ ಇದೆ. ಇನ್ನು 52 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯ ಕೊಡುವಂಥ ಯಾವುದೇ ಕಾಮಗಾರಿ ಇಲ್ಲ. ಅದರಿಂದ ಸ್ಮಾರ್ಟ್ ಸಿಟಿ ಆದ ಕೂಡಲೇ ಎಲ್ಲವೂ 100% ನಮ್ಮದು ಮಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನು ಪಾನ್ ಸಿಟಿ ಏರಿಯಾ ಡೆವಲಪ್ಮೆಂಟ್ ಅಂತಿದೆ. ಇದು ಎಂಟೈರ್ ಮಂಗಳೂರಿಗೆ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಏನಿದೆ, ನಾನೀಗ ಕಮಾಂಡ್ ಕಂಟ್ರೋಲ್ ಸೆಂಟರ್ ಬಗ್ಗೆ ಹೇಳಿದೆ. ಆಮೇಲೆ LED ಸ್ಟ್ರೀಟ್ ಲೈಟ್, ಈಗ ಇರುವಂಥ ಎಲ್ಲ ಸ್ಟ್ರೀಟ್ ಲೈಟ್ಗಳು LEDಗೆ ಬದಲಾವಣೆ ಆಗ್ತದೆ. ಅದು ಈಗ ಟೆಂಡರ್ ಅವಾರ್ಡ್ ಆಗಿದೆ. ಇನ್ನೊಂದು ನೆಕ್ಸ್ಟ್ 15 ದಿವಸದಲ್ಲಿ ಅವರು ಕಾಂಟ್ರಾಕ್ಟರ್ ಬಂದು ಕೆಲಸ ಪ್ರಾರಂಭ ಮಾಡ್ತಾರೆ. ಈ ರೀತಿಯಾದಂಥ ಒಂದು ಇದು ಸಿಟಿ ಗುಜ್ಜರ್ ಕೆರೆ ಕಾಮಗಾರಿ ಇರ್ಬೋದು, ಕಾವೂರು ಕೆರೆದು ಇರ್ಬೋದು, ಇದು ABD ಹೊರಗಡೆ ಇರುವಂಥದ್ದು. ಆ ರೀತಿಯಲ್ಲಿ ಹೇಳುವಾಗ ನಾವು ಸ್ಮಾರ್ಟ್ ಸಿಟಿ ಬಂದರೆ ಎಲ್ಲವೂ 100% ಪಕ್ಕ ಆಯಿತು ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಇದು ಒಂದು ನಾವು 8 ವಾರ್ಡಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಅಪ್ಗ್ರೇಡ್ ಮಾಡಿ ಅದನ್ನು ಶೋಕೇಸ್ ಮಾಡಿ ತೋರಿಸ್ತೀವಿ. ಸೊ ದ್ಯಾಟ್ ಮುಂದೆ ಫ್ಯೂಚರಲ್ಲಿ ಅದನ್ನೇ ನೋಡಿಕೊಂಡು ನಗರದ ಇತರ ಪ್ರದೇಶಗಳನ್ನು ಕೂಡ ಸರ್ಕಾರದ ಅನುದಾನ ಇರ್ಬೋದು ಅಥವಾ ಖಾಸಗಿದ್ದು ಸಹಭಾಗಿತ್ವದ ಅನುದಾನ ಪಡ್ಕೊಂಡು ಈ ರೀತಿಯಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ಒಂದು ಮಾಡಬಹುದು ಅನ್ನುವಂಥದ್ದನ್ನು ಒಂದು ಸ್ಮಾರ್ಟ್ ಸಿಟಿಯ ಮೂಲಕ ಒಂದು ಮಾಡೆಲ್ ಆಗಿ ತೋರಿಸಬೇಕಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯ ಮುಂದಿನ ಯೋಜನೆಗಳು ಈಗಾಗಲೇ ಇರುವಂಥ ಯೋಜನೆ ಮುಂದಕ್ಕೆ ಹೇಗೆ ಬರ್ತದೆ? ಒಂದನೇದಾಗಿ ತಗೊಂಬರ್ತಿದೆ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಅನ್ನುವಂಥದ್ದು. PPP ಮಾದರಿಯಲ್ಲಿ ಸುಮಾರು 94 ಕೋಟಿಯ ಯೋಜನೆ. ಇದು ಹಲವು ವರ್ಷಗಳ ಮಂಗಳೂರಿನ ಕನಸು ಅಂತ ಹೇಳ್ಬೋದು. ಈಗ ಅದಕ್ಕೆಲ್ಲ ಒಂದು ಸಾಕಾರ ಒಂದು ರೂಪದಲ್ಲಿ ಆಗಿದೆ. ಟೆಂಡರ್ ಕರೆದು ಟೆಂಡರ್ದಾರರು ಬಂದಿದೆ. ಇನ್ನೇನು ಒಂದು ತಿಂಗಳ ಒಳಗೆ ಆ ಕಾಮಗಾರಿ ಕೂಡ ಹಳೆಯ ಬಸ್ ಸ್ಟ್ಯಾಂಡ್ ನಿಲ್ದಾಣ ಅಂತ ಹೇಳ್ತೀವಿ, ಹಂಪನಕಟ್ಟೆಯಲ್ಲಿ, ಅಲ್ಲಿ ನಡೀತದೆ. ಅದು
ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಕಮ್ ಕಮರ್ಷಿಯಲ್ ಕಾಂಪ್ಲೆಕ್ಸು. ಸುಮಾರು 400 ಚಿಲ್ಲರೆ ಗಾಡಿಗಳನ್ನು ಅಲ್ಲಿ ಫೋರ್ ವೀಲರ್ಗಳನ್ನು ನಿಲ್ಲಿಸಲಿಕ್ಕೆ ಅವಕಾಶ ಇದೆ. ಜೊತೆಗೆ ಸುಮಾರು ಹತ್ರ 1.5 ಲಕ್ಷ ಸ್ಕ್ವೇರ್ ಫೀಟಷ್ಟು ಕಮರ್ಷಿಯಲ್ ಏರಿಯಾ ಕೂಡ ಬರ್ತದೆ. ಒಳ್ಳೊಳ್ಳೆ ಶಾಪ್ಸ್ಗಳಿರ್ಬೋದು, ನಾವು ಹೇಳೋ ಮಾಲ್ಗಳಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿಯಾದಂಥ ಒಂದು ಸೌಲಭ್ಯ ಕೂಡ ಅಲ್ಲಿ ದೊರಕ್ತದೆ. ಅದರ ಜೊತೆಗೆ ಸೆಂಟ್ರಲ್ ಮಾರ್ಕೆಟ್ ಇದ್ದು ನಿಮ್ಗೆ ಗೊತ್ತಿದೆ, ಅದು ಕೂಡ ಹಾಗೆ ಹಳೆಯದಾಗಿದೆ, ಬೀಳುವಂಥ ಪರಿಸ್ಥಿತಿ ಇದೆ. ಕಾರ್ಪೊರೇಷನ್ನಿಂದ ಈ ಒಂದು ಯೋಜನೆಯನ್ನು ಕಳೆದ 10 ವರ್ಷದಿಂದ ತಗೋಬೇಕು ಅಂತ ಮಾಡ್ತಾಯಿದ್ರು. ಈಗ ಅದಕ್ಕೂ ಕೂಡ ಟೆಂಡರ್ ಆಗಿದೆ, ಟೆಂಡರ್ದಾರರು ಬಂದಿದ್ದಾರೆ. ಈಗ ಸ್ವಲ್ಪ ತಾಂತ್ರಿಕ ಅಡಚಣೆ ತಮಗೂ ಗೊತ್ತಿದೆ ಆಗಿದೆ, ಅದೆಲ್ಲ ಮುಗಿದು ಬಹುಶಃ ಆ ಒಂದು ಕಾಮಗಾರಿ ಕೂಡ ಹೊಸ ಮಾರುಕಟ್ಟೆ ನಿರ್ಮಾಣ ಕಾಮಗಾರಿ ಇನ್ನೊಂದು 3-4 ತಿಂಗಳಲ್ಲಿ ಪ್ರಾರಂಭ ಆಗ್ಬೋದು. ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ಸರ್ ನಿಮಗೆ ಧನ್ಯವಾದಗಳು. ಧನ್ಯವಾದ. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.